ಶ್ರೀ ಪರ್ಯಾಯ ಅದಮಾರು ಮಠಾಧೀಶರಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರ 2 ವರ್ಷದ ಪರ್ಯಾಯ ಮುಕ್ತಾಯ ಹಂತದಲ್ಲಿದೆ. ಶ್ರೀಕೃಷ್ಣನ ಪೂಜೆಯ ಜೊತೆಗೆ ತಾವು ಸಂಕಲ್ಪ ಮಾಡಿದ ಎಲ್ಲ ಕಾರ್ಯಗಳನ್ನು ಈಡೇರಿಸಿದ ತೃಪ್ತಿ ಅವರಲ್ಲಿದೆ. ಕಳೆದ ಬಾರಿ ಪರ್ಯಾಯ ಪೀಠಾರೋಹಣ ಮಾಡುವ ಅದಮಾರು ಮಠದ ಕಿರಿಯ ಯತಿಗಳಾದ ಶ್ರೀ ಈಶಪ್ರಿಯ ಸ್ವಾಮೀಜಿ ಅತಿ ಕಿರಿಯ ವಯಸ್ಸಿನಲ್ಲಿ ಪೀಠಾರೋಹಣ ಮಾಡಿ ಕೃಷ್ಣನ ಸೇವಾ ಕೈಂಕರ್ಯವನ್ನ ನೆರವೇರಿಸಿದ್ದಾರೆ. 2 ವರ್ಷಗಳ ಹಿಂದೆ ಪಲಿಮಾರು ಶ್ರೀಗಳು ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಗಳನ್ನ ಸರ್ವಜ್ಞ ಪೀಠದಲ್ಲಿ ಕುಳ್ಳಿರಿಸಿ ಅಧಿಕೃತವಾಗಿ 2 ವರ್ಷ ಸಂದಿದೆ. 1988ರಲ್ಲಿ ತಮ್ಮ ಗುರು ಶ್ರೀ ವಿಬುಧೇಶ ತೀರ್ಥ ಸ್ವಾಮೀಜಿ ಮೊದಲಿಗೆ ಸರ್ವಜ್ಞ ಪೀಠದಲ್ಲಿ ಕುಳಿತು ತಕ್ಷಣವೇ ತನಗೆ ಪೀಠವನ್ನ ಬಿಟ್ಟುಕೊಟ್ಟ ಮಾದರಿಯಲ್ಲಿ ವಿಶ್ವಪ್ರಿಯ ತೀರ್ಥರು ತಮ್ಮ ಉತ್ತರಾಧಿಕಾರಿ ಶ್ರೀ ಈಶಪ್ರಿಯ ತೀರ್ಥ ಶ್ರೀಗಳನ್ನ ಸರ್ವಜ್ಞ ಪೀಠದಲ್ಲಿ ಕುಳ್ಳಿರಿಸಿದ್ರು. ಇಡೀ ಒಂಜಿ ಸುಮಾರು 5-10 ಎಕರೆ ಮುಟ ಬಾರದ ದೈಮತ ನಡೆದು ನಂಗೆ ಬೋಡಿಪ್ಪನ ಹಿರೇನು ಆಕಲು ಸಪ್ಲೈ ಮಲ್ದಾರೆ ಮುಲ್ಪ ಕೋವಿಡ್ ಕಾಲಡ್ಲ ಮಾತ ಒಂಜಿ ನಂಗೆ ದಾಲ ಅಡೆತಡೆ ಇಪ್ಪಂದೆ ನಂಗೆ ಹಿರೇ ತಿಕ್ಕದಂಡು ಅಂಚನೆ ಈ ರೀತಿಡ ಆಕಲು ಮಾತ ಬಾರದ ಹಿರೇ ಕೊರ್ಪನ ಮೂಲಕವಾದ ಕೃಷ್ಣದೇವರನ್ನ ಸೇವೆ ಮಲ್ದಾರೆ. ಅಂಚನೆ ಈ 2 ವರ್ಷಡ್ ಪರ್ಯಾಯ ಅವಧಿಡ್ ನಂಕ್ಲ ಮಸ್ತ್ ಕೆಲಸ ಮಲ್ಪರೆ ಮೂಲ ಅವಕಾಶ ಉಂಡು. ಉದಾಹರಣೆಗೆ ನಮ್ಮ ಸೋಲಾರ್ ಒಂಜಿ ಪ್ಯಾನಲ್ ಅವೇನು ಜೋಡಿಸೋಪಿನ ಒಂಜಿ ಕೆಲಸ ಮೂಲ ಮಲ್ಪರೆ ಪ್ರಯತ್ನ ಮಲ್ತ ಅವು ನಂಗೆ ಎಡ್ಡೆ ರೀತಿದ ಒಂಜಿ ಫಲಿತಾಂಶನ ಇತ್ತೆ ಕೊರೊಂದುಂಡು. ಅವೇ ರೀತಿಡ್ ಪೇಂಟಿಂಗ್ಸ್ ಮಾತ ಮಲ್ಪಿನ ಗೋಡೆಗೆ ಏನ ಒಂಜಿ ಬಣ್ಣ ಕೊರಡ ಅವು ಪೂರ ಅನಾಥ್ ಹೆಚ್ಚಿನ ಸಂದರ್ಭಡ್ ನಮ್ಮ ಅಂಬಿ ಬೊಕ್ಕ ಗೋಂದು ಉಂತಿನ ಮಣ್ಣು ಉಂದೇನು ಮಾತ ಮಿಕ್ಸ್ ಮಲ್ತದ ಅವೇನು ಬಣ್ಣ ಕೊರ್ತ ಗೋಡೆಗೆ. ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಪರ್ಯಾಯ ಸಂದರ್ಭದಲ್ಲಿ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣನ ಪೂಜೆಯ ಜೊತೆಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಲಾಕ್ಡೌನ್ ಅವಧಿಯನ್ನ ಸದುಪಯೋಗಪಡಿಸಿಕೊಂಡು ಮಠಕ್ಕೆ ನೈಸರ್ಗಿಕ ಬಣ್ಣ ಬಳಿದು ಇಡೀ ಕೃಷ್ಣ ಮಠ ಸಿಂಗರಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಜೊತೆಗೆ ಸೋಲಾರ್ ಅಳವಡಿಸಿ ಇಡೀ ಕೃಷ್ಣ ಮಠಕ್ಕೆ ಸೋಲಾರ್ ಉಪಯೋಗಿಸಿ ಮಠಕ್ಕೆ ವಿದ್ಯುತ್ ವೆಚ್ಚವನ್ನ ಉಳಿತಾಯ ಮಾಡಿದ್ದಾರೆ. ಕೃಷಿಕರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಚಾರ ಗ್ರಾಮದಲ್ಲಿ ಬಾಳೆ ಗಿಡ ಬೆಳೆಸಿ ಕೃಷ್ಣ ಮಠಕ್ಕೆ ಬಾಳೆ ಎಲೆ ಪೂರೈಕೆ ಮಾಡಿಸಿ ಕೃಷಿಕರಿಗೂ ಕೆಲಸ ನೀಡುವ ಕೈಂಕರ್ಯ ಮಾಡಿದ್ದಾರೆ. ಈ ರಾಜಾಂಗಣ ಇರ್ಬೋದು, ಅದನ್ನೆಲ್ಲ ನಮ್ಮಿಂದ ನಮ್ಮಿಂದ ಪ್ರಯತ್ನಪಟ್ಟು ಆದಂತಹ ಕೆಲವೊಂದು ಕೆಲಸಗಳನ್ನು ನಾವು ಈ ಪರ್ಯಾಯದಲ್ಲಿ ಮಾಡಿದ್ದೇವೆ ಅಂತೇಳಿ ನಾನು ಮನಸ್ಫೂರ್ತಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಲ್ಲಿ ಶ್ರೀಪಾದರು ಇದರ ಒಟ್ಟಿಗೆ ಇನ್ನೊಂದು ಮುಖ್ಯವಾದ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ ವಿಶ್ವಾರ್ಪಣಂ ಕಾರ್ಯಕ್ರಮ. ಇದು ಶ್ರೀಪಾದರು ಯಾವಾಗಲೂ ಹೇಳುವುದುಂಟು, ಹಿಂದುತ್ವ ಉಳಿದ್ರೇ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ. ಹಿಂದುತ್ವವೇ ಇಲ್ಲದೇ ಇದ್ದರೆ ಈ ಮಠ ಮಂದಿರಗಳು ಯಾವ ರೀತಿಯಲ್ಲಿ ಇರ್ತದೆ. ಅದಕ್ಕೆ ಬೆನ್ನೆಲುಬಾಗಿ ವಿಶ್ವಾರ್ಪಣಂ ಕಾರ್ಯಕ್ರಮ ಶ್ರೀಪಾದರ ಆಶಯದಂತೆ ಶ್ರೀಕೃಷ್ಣ ಮುಖ್ಯಪ್ರಾಣರು ಮತ್ತು ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ಒಂದು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮಗಳು ಸಾಂಗವಾಗಿ ನಡೆದಿದೆ. ಇದರಲ್ಲಿ ವಿಶೇಷವಾದ ಚಿಂತಕರೆಲ್ಲ ಭಾಗವಹಿಸಿದರು. ಇದು ರಾಷ್ಟ್ರವನ್ನು ಗಟ್ಟಿಗೊಳಿಸುವಂಥ ಈ ಕೆಲಸವನ್ನು ಶ್ರೀಪಾದರು ಈ ಪರ್ಯಾಯದಲ್ಲಿ ಮಾಡಿದ್ದಾರೆ. ವಿವಿಧ ಕಡೆಯಿಂದ ಚಿಂತಕರು, ಅದೇ ರೀತಿಯಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ತೊಡಗಿಸಿಕೊಂಡ ಶ್ರೀಪಾದರು ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಆಶೀರ್ವಾದ ಅನುಗ್ರಹ ಸಂದೇಶ ನೀಡಿದ್ದಾರೆ. ಕೃಷ್ಣ ಮಠಕ್ಕೆ ತುಳು ನಾಮಫಲಕ ಅಳವಡಿಸಿ ತುಳುವಿಗೆ ಪ್ರಾಧಾನ್ಯತೆ ನೀಡಿದ್ರು. ಸ್ವಾಮೀಜಿಗಳು ಭಕ್ತರಿಗೆ ಕೃಷ್ಣನ ದರ್ಶನಕ್ಕೆ ಅನುಕೂಲವಾಗುವಂತೆ ಕೃಷ್ಣ ದರ್ಶನ ಮಾರ್ಗ ಬದಲಾವಣೆ ಮಾಡಿದ್ರು. ಸ್ಥಳೀಯ ಸಂಸ್ಕೃತಿ ಸಂಪ್ರದಾಯವನ್ನ ಉಳಿಸಿ ಮುಂದುವರೆಸಿಕೊಂಡು ಹೋಗಲು ನಮ್ಮಲ್ಲಿಯೇ ಉದ್ಯೋಗ ಸೃಷ್ಟಿಸಿಕೊಳ್ಳುವ ವ್ಯವಸ್ಥೆ ಆಗಬೇಕು ಅಂತ ಪರ್ಯಾಯ ಅದಮಾರು ಮಠಾಧೀಶರಾದ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿಗಳ ಕನಸಾಗಿತ್ತು. ಅದಕ್ಕಾಗಿ ಪರ್ಯಾಯ ಪೀಠ ಅಲಂಕರಿಸುವ ಸಂದರ್ಭ ಯಾವುದೇ ಕಾರ್ಯಯೋಜನೆ ಸಂಕಲ್ಪ ಮಾಡಿಕೊಂಡಿರಲಿಲ್ಲ. ದೇವರ ಪೂಜೆ ಚೆನ್ನಾಗಿ ಆಗಬೇಕು ಅಂತ ಅಂದುಕೊಂಡಿದ್ವಿ. ಅದು ಚೆನ್ನಾಗಿ ಆಗಿದೆ. ಶುಚಿತ್ವಕ್ಕೆ ಹೆಚ್ಚು ಆದ್ಯತೆ ನೀಡಿ ಅಂತ ಹೇಳಿದ್ದಾರೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.